ಒಂದು ಮೇರ್ನ ಇಲ್ಲೋಕೇಲ್ ನಮ್ಮ ದೀಪಕ್ ಶೆಟ್ಟರಿಗೆ ಕಂಡಪಟ್ಟ ಜ್ವರ ಗಾಯಸ್ ಹಿಂಗೆ ಕೊಂಚ ಜಿಂಗ್ರಟ್ಟು ಬಿಡು ಗಾಯಸ್ ಮೇರುಂಡತೆ ಇತ್ತಿನ ದಿನ ದೇವರೇ ಪೂರ ಪರಕೆ ಅಂತಾರೆ ಎನ್ನ ಹಿಂದಿ ಯಾರನ್ನ ಹಿಂದಿ ದೊಟ್ಟು ಕೊಂಗಾಡಿ ವಾ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಲಾಗ್ ಇನಿ ನಮ್ಮ ದೀಪಕ್ನ ಫ್ರೆಂಡ್ನ ಪನ ರೋಹಿತ್ನ ಇಲ್ಲೋಕ್ಕೆಲ್ ಇನಿ ಪನ್ಪೆ ದುಮ್ದಾನಿದ ಇಲ್ಲೋಕ್ಕೆಲ್ ಪನ ಬಯ್ಯಾಗ ಪೆತ್ತ ತೊಟ್ಟಿಲ್ ಒಬ್ಬರೇನ ಕೊನ್ಪೆರತ್ತ ಐಕೆ ನಾನು ನಮ್ಮ ಕ್ರಮಕ್ಕವು ತೊಟ್ಟಿಲ್ ಬಾಲೆ ಒಗ್ಗವರ ಇಲ್ಲ ಇಲ್ಲ ದಿಂಜವರ ಇನಿ ಸೊ ಅಂಚ ನಮ್ಮ ಅಮ್ಮರ ಬೊಳ್ಳಿಲಿನ ಇದೇರಿ ತೊಟ್ಟಿಲ್ ಗುಲ್ಲಾರೆ ಸೊ ಅಂಚ ಇಂಕುಲಿತ್ತೆ ಅಡೆ ಪಿದಾರ್ದ ಅಡೆ ಪೋರೆ ನಾನು ಅಡೆ ಪೋ ಸಿಕ್ಕನಿಗಲಿ ಚಲೋ ಫ್ರೆಂಡ್ನ ayo hai പോയിനാ മതി ശരി ഗൈസ് സിംഗല്ല അവേ ഞാൻ എത്തിച്ച ആക്ച്വലി ഇല്ലാടെ ಅಯ್ಯೋ ಅವು ಗೊತ್ತಿಲ್ಲ ಅಲ್ಲೇ ಆಯಿಲ್ ಐತಿ ಫಸ್ಟಿಗೆ ಅದು ಸ್ವಾಮಿ ಮೇಲೆ ತಂದಲ್ಲ ಆಯಿ ತೂಬಿಂದಿಲ್ಲ ಬಾರಿ ಇದು ಸ್ಮೈಲ್ ಕೊಡ್ಲಿಕ್ಕೆ ಬರ್ಲು போய் அதே கொஞ்சம் பெட்ட போடு மாறு வெத்தனை சின்ன வலி ಹತ್ತು ಜನಕ್ಕೆ ಒಂದು ಪೆತ್ತವರ ಉಲಾಯ್ಕೊಂಡು ರೈಟ್ ಪಕ್ಕ ಪೆತ್ತ ತಗೊಂಡು ಕೂಡ ಕಿದ್ದೇಕ್ಲೆ ಸೊಂಬ ಇದ್ದೀರ ಮೀರ್ ಒಂದು ಮೇರ್ನ ಇಲ್ಲೋಕೇಲ್ ಅಲ್ಲಿ
ಅಥವಾ ರೋಹಿತ್ ಪುಂಗಾಯನ ಅರ್ನ ಒಂಜಿ ಕಟ್ ಮಾಡಲ್ಲ The next day. Hey guys, welcome back to a new vlog. ನಮ್ಮ ದೀಪಕ್ ಶೆಟ್ರಿಗೆ ಕಂಡಪಟ್ಟ ಜ್ವರ ಕೋಡೆ ರಾತ್ರಿ ಹೆಂಗೆ ಇಲ್ಲಕ್ಕೆಲ್ಲ ಹೋಯ್ತ ಅವಲ್ಲ ಹುಷಾರಿತ್ತು ಕೂಡ ರಾತ್ರಿ ಮಲ್ದಿತ್ತ ಬಟ್ ಇನ್ನು ರಾತ್ರಿ ಫುಲ್ ಜ್ವರ ಇತ್ತಂದು ಇನ್ನು ಕಾಣಲಕ್ಕತ್ತೋನಾಗಲ್ಲ 103 ಡಿಗ್ರಿ ಜ್ವರ ಆಗಿ ಸೊ ಇತ್ತೆ ಕೂಡ ಹೆಂಗೆ ಬಿದಾಡ್ದ ಮರ್ದಗೆ ತೂಕ ಮಂಚಾಲಿಗೆ ತೊಂದು ಸುರುಕು ದಾದಾನ್ಪೇರು ತೂಕ ಇಡ್ಬಕ್ಕ ಅವಲ್ಲ ಉಡುಪಿ ಪೋಡ ಆವ ಅಂದು ಗೊತ್ತುಜ್ಜಿ ತೂಕ ಏನು ಹಾಪುಣಂದು ಅಂಡ ಹಾಗೆ ಜ್ವರ ಮಾತ್ರ ಕಂಡಪಟ್ಟೆ ಉಂಡು ಫುಲ್ ಬೆಚ್ಚಕ್ಕೆ ಕೊದ್ದಿಯೊಂದಲ್ಲಿ ಅಲ್ಲ ಪೇಷಂಟ್ ದೀಪಕ್ ಶೆಟ್ಟಿ ಗಾಯ್ಸ್ ಫೈನಲಿ ಎಂಕಲು ಮರ್ದು ಹೋದ್ ಗೊತ್ತಾ ದೀಪಕ್ಗೆ ಥ್ರೋಟ್ ಇನ್ಫೆಕ್ಷನ್ ಆತನಿಗೆ ಅಂಚಾದ ಇತ್ತೆ ಮರ್ದು ಕೊರಿಯರು 2 ದಿನ ತೂಕ ಬಂಡೇರು ನಾನು 2 ದಿನ ಗುಣ ಆಯ್ಜಿಡ ಎಲ್ಲ ಮಾಡ್ದು ಓಡು ಎಲ್ಲ ಗುಣ ಆಯ್ಜಿಡ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಂದಿತ್ತು ಥ್ರೋಟ್ ಇನ್ಫೆಕ್ಷನ್ ಅಂತ ಜಾಸ್ತಿ ಉಂಡಿಗೆ ನಾಯಾಗ ಕೋಡೆ ಜ್ವರ ಇತ್ತಿನ ಏದು ನಿಮಗೆ ಕೋಡೆ 102 ಡಿಗ್ರಿಯಾ ಕೋಡೆ ಅಂದು ಕೋಡೆ ಕಾಂಡೆ 100 ಡಿಗ್ರಿ ಮಧ್ಯಾಹ್ನ ಬಯ್ಯಾಗಾನಾಗ 102 ಡಿಗ್ರಿ ಇತ್ತು ಇತ್ತು ಇನಿ ಕಾಂಡೆ ತುಪ್ಪ 103 ಡಿಗ್ರಿ ಆಯ್ತು ಕೋಡೆ ರಾತ್ರಿ ಮರ್ದಗಂತೆಲ್ಲ ಕಮ್ಮಿ ಆಯ್ತು ಜಿ ಸೊ ಅದಕ್ಕೋಸ್ಕರ ಚೆಕ್ ಕೂಡ ಮರ್ದು ಪೋಯ ಇಟ್ಟು ಚೆಕ್ ಮಲ್ಪನಾಗ ಥ್ರೋಟ್ ಇನ್ಫೆಕ್ಷನ್ ಆತ ನಂದು ಪೇಷಂಟೇಜ್ ಇದೆ ಎನ್ನ ಬಿಡಿದಿ ಮುಳ್ಳು ನಿಂಗೆ ಬ್ಲಡ್ಗೆ ಆಯ್ತು ಒಂದು ಪಾಪ ಅದನ್ನೆಲ್ಲ ಅಟಿಲ್ ಮಾಡಬಾರ್ದು ಅಂತ ಹೇಳಿದಲ್ಲ ನಿಂಗೆ ಸಬ್ಸ್ಕ್ರೈಬ್ ಒಳ್ಳೆದು ಸೊ ಐತೆ ಬ್ರೆಡ್ ನಮ್ಮ ಬ್ರೆಡ್ ತಿಂಗೆ ಗಾಯ್ಸ್ ಇಂಚಿ ಬ್ರೆಡ್ ತಟ್ಟು ಮುರ್ಕದ ಹಿಂಗೆ ಒಂದು ಬರೆದಿದ್ದೀವಿ ಒಂದು ಹೆಂಗೆ ಒಂದು ಅಪರವಾಗಿ ಬ್ರೆಡ್ ತಟ್ಟು ಮುರ್ಕದಿದ್ದು ಮಾಡಿದಿ ಏನ ಬರೋದಿನ ಪಾಲ ನಿಗ್ರು ಏನ ಈಗ 4 ಇಂಚ್ ತಿನ್ಪೇರ ನಮ್ಮ ಬ್ರೆಡ್ ಆಮ್ಲೆಟ್ ಬರ್ತದೆ ಗೈಸ್ ಬ್ರೆಡ್ ಆಮ್ಲೆಟ್ ತಿಂತೀನಿ ಗಾಯ್ಸ್ ಮೇರುಂಡತೆ ಇತ್ತಿನ ದಿನ ದೇವರೇ ಪೂರ ಪರಕೆ ಅಂತಿರ್ಗೆ ಜ್ವರ ಕಮ್ಮಿ ಮಾಡೋದು ನಾನು ಜ್ವರ ಕಮ್ಮಿ ಆಗ್ತಜಿ ಯಾಣಿ ತೈ 2 ಕ್ವಶನ್ ಮಾಡ್ಬೇಕು ನಮ್ಮ ಊ ದೇವರೇ ಪರಕೆ ಅಂತೀನಿ ಅಲ್ಲಮ್ಮ
ಬನ್ನಿ ಇದನ್ನ ಕೇಳಿದ್ರೆ ಬನ್ನಿ ಈ ಕಾಣೆ ಕಾಣೆ ಲಗ್ಗದ ಬಂದಿರಿ ಬೇರೆ ಯಾನ್ ಇತ್ಯಾದಿ ದೇವರ ಪರಕೆ ಅಂತ ಮಗ ಅಂತ ಐಕೆ ಬಂಡೆ ವಾದೇರ ಪರಕೆ ಅಂತಾರು ಕೋಡೆ ಜ್ವರ ಕೋಡೆ ಇತ್ತಿನ ಜ್ವರ ಜಾಸ್ತಿ ಆತನು ಕೂಡ ಮುತ್ತ ಮುಜಿಗೆ ಆತನು ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಈಗ ವಾದೇರ ಪರಕೆ ಅಂತ ಹೊಡ್ತೀವಿ ಹನ್ನೊಂದು ಕಮ್ಮಿ ಆತನು ಬಗ್ಗಿನ ಜಾಸ್ತಿ ಏನು ಮಗದ ನಾವು ಜಾಸ್ತಿ ಏನು ಕೂಡ ಜ್ವರ ಅವು ಎಂಜಮ್ಮ ದೇವರಿಗೆ ಪರಕೆ ಮುಂದೆ ಹೊಡತಾ ಕಮ್ಮಿ ಹೊಡತಾ ಅಂದ ಕಮ್ಮಿ ಆತನು ಐಕ್ಯತೆ ಮರ್ದು ಬೈನ ಎಂಗುಲು ಅಪ್ಪಣ ದೇವರಿಗೆ ಎದ ಕೈ ಮುಗ್ಗದ ಮಾತ್ರ ಕಮ್ಮಿ ಅಲ್ಪನ ಆತಿ ಆತಿ ಅಡ್ಡು ಬರಲ್ಲ ಮಾತೀರ ಮಂಡೆಗಳು ನೆತ್ತಿ ಮಂಡೆ ಡಪ್ಪು ನೆತ್ತಿ ಓಕೆ ಮಗ ಈ ಬಂಡೆ ಇಂಚ ರಡ್ಡಾಡ್ದೆ ಬನ್ನಿ ಮಂಡೆಗೆ ನೆತ್ತಿಗೆ ಅಂತ ಬನ್ನಿ ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ ಗಾಯ್ಸ್ ತಮ್ಮತ್ತಿತ್ತು ಹಿಂಗೆ ಜಿಂಗ್ ರಡ್ಡು ಬಿಡು ಸಾರಿ ಗಾಯ್ಸ್ ನೀರು ಪರಕೆಯರ ಬಂದು ಬಿಡ್ತಿ ಗೊತ್ತಾನದೆ ಆನತಿ ಗಾಯ್ಸ್ ಸೂರ್ಯ ನಿಗುಲ್ಲ ಇರಲ್ಲ ಜೋಗ್ಲೆ ಮಲ್ಲಾರ ಪರ್ಯತನ ಪರಕೆ ಅಲ್ಲೇ ನಮ್ಮಲಕ್ಕ ಜೋಗ ಮಲ್ಲಾರ ಈಗ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಅಂಚ ಅಂತಾರ ಹೆಂಗಿತ್ತೆ ಅನ್ನ ಒಂಜಿ ಕ್ವಶನ್ ಗಾಯ್ಸ್ ಕೋಡ ರಾತ್ರಿ ಬೇರೆ ಬಂಡೇರು ಇತ್ತಿನಿ ಕಾಣ್ಲಕ್ಕದ ಇತ್ತಿನ ದಿನ ದೇವರೇ ಪೂರಾ ಬರಕ್ಕೆ ಬಂದೆ ಬಂಡೇರು ಇತ್ತಿನ ದಿನ ದೇವರೇ ಪೂರಾ ಬರಕ್ಕೆ ಬಂದಲ್ಲ ನುತ್ತ ಮುಜಿ ಜರ ಜಿಂಚಾಯಿನು ಹೆಂಗೇನು ಏನ ಕ್ವಶನ್ कोई सेंस बनता है इस बात का अब बाप को सांग तेरे बाप करे सांग रे என்ன ಹಿಂದಿ ಯಾರನ ಹಿಂದಿ ದೊಟ್ಟು ಕೊಂಗಡಿ ವಾ बात है अब हम 24 आवर्स हिंदी बात करना चैलेंज होगा ना हम लोग पूरा दिन हिंदी में बात करने का हमले को आमलेट खाएगा आमलेट कैसा है हिंदी मेरा अम्मी जान का ये देखो मेरा बीवी जान गाइस बारी मंजूर आते ನಮ್ಮ ಆಮ್ಲೆಟ್ ಮೂಡಬೇಕಿದೆ ಗೊತ್ತು ಮರತೆ ಏನಂದು ಒಂದು ಸೈಡ್ ಮಂಜೂರು ಒಂದು ಸೈಡ್ ಬೋಲ್ದೋ ಎಂಚಿನ ಅವ ಕಾಯಿನ್ ಬಿಡ್ಚಾ ಕಾಯಿನ ಮಂಜೂರ ಬರ ತೆತ್ತಿದ ಯೋಕ್ ಎಲ್ಲ ಯೋಕೋ ಎಲ್ಲ ಒಪ್ಪುನು ಒಂದು ಯೋಕ್ ಎಲ್ಲ ನಿಪ್ಪುನ ದಾದಾಡಿತೆ ಐಕೆ ದಾದಾಡಿತೆ ಮಂಜೂರು ಬಂದೆ ಬಕೈನ ಕನ್ನಡ ಜನ ಕನ್ನಡದಿ ಬಗದಾನ ಚೈನೋ ಎನ್ನೇ ಕ್ವಶ್ಚನ್ ಯಾನ್ ನೆಟ್ಟೆ ಪಾಡಿದ್ದು ಇರತ್ತೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಾನೊಂಜಿ ಏನಂತೀನಿ ಏನೊಂಜಿ ಫ್ಯಾಕ್ಟ್ ಇತ್ತಿನ ಕೇರ್ನಿ ಆ ಲೈಕ್ ಬೆಚ್ಚಾಗ್ಬೋದು ಆಲ್ಕೊಂಡು ಏನ ಇನ್ನು ದೀಪಕ್ನ ಫ್ರೆಂಡ್ನ ಇಲ್ಲೊಕ್ಕೆಲೆ ಕೋಡ ಹೆಂಗೆ ಹೋಯ್ತಾ ಅಂಡ ಇನ್ನು ಇಲ್ಲೊಕ್ಕೆಲೆ ದೀಪಕ್ ಐತೆ ಪೋರ ಆಪುಜಿ ಏವಾಗ ಗೊತ್ತುಜಿ ಇಲ್ಲೊಕ್ಕೆಲಿಗೆ ಅಮ್ಮ ಪೋಯರಿ ಅಂತಿಗೆ ಅಂದ ಓ ನಾಯ್ಸ್ என்ன டென்ஷன் போடு गाइस ಇಂಜೆಕ್ಷನ್ ಕೊಡ್ತೀರಾ ಮಾಯಗೆ ಪಿಂಕನ್ ಕೊಡ್ತೀರಾ ಹಾ ಮರ್ದೆ ತಂಡಮ್ಮ ಉಂಟು ದಾರೆ ಸಮ ಬನ್ನಿ ಏನಿದೆ ದಾರೆ ಅದನ್ನ ನನಗೆ ಗೊತ್ತಿಲ್ಲ ಸಮ ಬನ್ಲೆ ದಾರೆ ಗೊಂಜಿ ಬಿಡ್ತಾದೆ ಮರ್ದೆ ತಂಡಗೆ ನಮ್ಮ ಡಾಕ್ಟರ್ ತುನಗೆ ಇರ್ತಾನೆ ಡಾಕ್ಟರ್ ತುನಗ ಐ ಥಿಂಕ್ 100 ಏಮಂಡೆ ಡಾಕ್ಟರ್ ಏನು ಬಂದು ಚೆಕ್ ಮತ್ತೆ ಚೆಕ್ ಮಾಡಿ ಮೊತ್ತ ಮುಗಿದಿ ಜ್ವರ ತಂದ ಡಾಕ್ಟರ್ ಏನು ಇದೆ ತಿಂಗೆ ಐ ಕಾರ್ ಬಂದಿರು ಪೂರ ನಿಗಲು ಬಿನಂಡಿ ಅಂದೆ ಡಾಕ್ಟರ್ ನಿಮಗೆ ಅಂತ ಮುಂತಲೆ ಇಂಕಲ್ನ ಮೆಗ್ದಿ ಅಕ್ಕನ ತೂಂಗನ ಸೀಂತಲೆ ಅಕ್ಕಗೆ ಬಾರಿ ತಿಲ್ಕೆ ಬರೋದುಂಡು ಮೆಗ್ದಿ ಬಾರಿ ಶೋಕುಡು ತುಂಕೋಲೆ ಆರಿಸಿ ದಾದಾಲ್ಪನಪ್ಪ ಅಯ್ಯಯ್ಯ ಅಯ್ಯಯ್ಯ ಆರು ಪುಟ್ಟ ಓಯ್ ಆರಿಸಿ ದಾದಾಲ್ಪನು
ಇರಡನೆ ಕೇಳ್ದ ಅಲ್ಬನು ಬಾರಿ ಶೋಕು ತುಂಬೋಲಿಯ ನನ್ನ ಅಪುರ ನಮ್ಮ ಬೇಲೆ ಬಿಡು ನನ್ನ ಆಯುಷ್ ಆರಿಸಿ ತುಂಗುನು ಆರಿಸಿ ಲಕ್ಕದ ಅಂದ ಆಯುಷ್ ಜೆತ್ತದ ಲಕ್ಕಿವ ಕಾರಿಸಿ ತುಂಗಾರೆ ನಿಗೆಲ್ಲ ಎರೆಲ್ಲ ತೂಂಕರ ಬಿನಿ ಜನ ಬೋಡಣ್ಣ ಬನ್ಲೆ ಕೈ ಹೆಜ್ಜೆ ಹಾಲು ತೂಂಗ ನೋಡ್ಬಿಟ್ಟು ಜೊತೆ ಬಾರಿ ಸೋಕಡಿ ಜೈದನೆ ಎಂಜಾಯ್ ಮಾಡ್ದಂಗಿತ್ತಾನೆ ಆರಿಸಿ ತೂಂಕನಾಗ ಪುಟ್ಟ ಆಣೆ ತೂಂಕದ